ಅಡವಿ ಶಾಲಾ ಮಕ್ಕಳ ಚಿತ್ರಕಲಾ ಪ್ರತಿಭೆ ಹಾಗೂ ಪರಿಸರ ಸಂರಕ್ಷಣೆಯ ಜಾಗೃತಿಗಾಗಿ ವನಚೇತನ ಸಂಸ್ಥೆ ವಿಶೇಷ ಚಿತ್ರಕಲಾ ಪ್ರದರ್ಶನವನ್ನು ಆಯೋಜಿಸಿದೆ. ದಿನೇಶ್ ಹೊಳ್ಳ ಅವರ ವನಚೇತನ ಸಂಸ್ಥೆ ಕಳೆದ ಹಲವು ವರ್ಷಗಳಿಂದ ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ, ಅದರಲ್ಲೂ ಅಳಿವಿನಂಚಿನಲ್ಲಿರುವ ಮಂಗಟೆ ಹಕ್ಕಿಗಳ ಸಂರಕ್ಷಣೆಯ ಕುರಿತು ಶಾಲಾ ಮಕ್ಕಳು ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುತ್ತಾ ಬಂದಿದೆ. ಮಂಗಟೆ ಹಕ್ಕಿಗಳ ಬದುಕು, ಅವುಗಳ ಮಹತ್ವದ ಕುರಿತು ಮಕ್ಕಳಿಗೆ ಮಾಹಿತಿ ನೀಡಿದ ಬಳಿಕ ಮಕ್ಕಳಿಗೆ ತಾವು ಕಂಡ ಮಂಗಟೆ ಹಕ್ಕಿಗಳ ಚಿತ್ರಗಳನ್ನು ಬಿಡಿಸಲು ಪ್ರೋತ್ಸಾಹಿಸಲಾಗಿತ್ತು. ಈ ಮೂಲಕ ಬಂದ ಅನೇಕ ಚಿತ್ರಗಳಲ್ಲಿ ಆಯ್ದ 72 ಅತ್ಯುತ್ತಮ ಚಿತ್ರಗಳನ್ನು ಮೌಂಟ್ ಹಾಗೂ ಫ್ರೇಮ್ ಮಾಡಿ ಜನವರಿ 24ರಿಂದ ಮಂಗಳೂರಿನ ಪ್ರಸಾದ್ ಆರ್ಟ್ ಗ್ಯಾಲರಿಯಲ್ಲಿ ಕಾನಕುಂಜ ಎಂಬ ಹೆಸರಿನಲ್ಲಿ ಚಿತ್ರಕಲಾ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಈ ಕಲಾಕೃತಿಗಳನ್ನು ಖರೀದಿಸಿದರೆ ಅದರಿಂದ ಸಂಗ್ರಹವಾಗುವ ಹಣವನ್ನು ಆರ್ಟ್ ಕಿಟ್ ಹಾಗೂ ಅಭಿನಂದನಾ ಪತ್ರದೊಂದಿಗೆ ಆಯಾ ಮಕ್ಕಳಿಗೆ ನೀಡಲಾಗುತ್ತೆ. ಇದರೊಂದಿಗೆ ಮಕ್ಕಳಲ್ಲಿ ಮಂಗಟೆ ಹಕ್ಕಿಗಳ ಚಿತ್ರಕಲೆಯ ಆಸಕ್ತಿ ಹೆಚ್ಚುವುದರ ಜೊತೆಗೆ ಮಂಗಟೆ ಹಕ್ಕಿ ಹಾಗೂ ಮಕ್ಕಳ ನಡುವೆ ಸ್ನೇಹ ಮತ್ತು ಒಡನಾಟ ಬೆಳೆದು ಹಕ್ಕಿ ಸಂರಕ್ಷಣೆಯ ಬಗ್ಗೆ ಮಕ್ಕಳೇ ಮುಂದಾಗಿ ಕಾಳಜಿ ವಹಿಸುವಂತಾಗುತ್ತದೆ ಎಂದು ವನಚೇತನ ಸಂಸ್ಥೆಯ ದಿನೇಶ್ ಹೊಳ್ಳ ತಿಳಿಸಿದ್ದಾರೆ. ಕೆಲವೊಂದು ಕಡೆ ಪೋಷಕರು ಮಾತಾಡುವಾಗ ಇಲ್ಲ 1000 ಗಟ್ಟಲೆ ಮಂಗಟೆ ಹಾಕಿ ಉಂಟ್ರಿ, ಒಂದು ಮಂಗಟೆ ಹಾಕೊಂಡ್ರೆ ಏನಾಗ್ತದೆ, ಇಲ್ಲ, ಒಂದು ಕೊಲ್ಲುವ ವಿಷಯ ಅಲ್ಲ, ಅದರ ಹಿಂದಿನ ಒಂದು ನಿಗೂಢತೆಯನ್ನು ಅವರಿಗೆ ವಿವರಿಸಬೇಕು. ಇದು ಭಾವನಾತ್ಮಕವಾಗಿ ಹೇಳಿ ಅದನ್ನು ವಿವರಿಸಬೇಕು ಹೊರತು ಒಂದು ಮಗುವನ್ನು ಕೊಲ್ತೀರಾ, ಒಂದು ತಾಯಿಯನ್ನು ಕೊಲ್ತೀರಾ ಅಂತ ಆ ಥರ ಹೇಳಿದರೆ ಬದಲಾವಣೆಗಳು ಅಲ್ಲಿ ಬದಲಾವಣೆ ಆಗ್ತಾ ಇದೆ. ನಾವು ಅಡವಿ ಮಕ್ಕಳ ಅವರ ಒಂದು ಪ್ರತಿಭಾ ಕಲೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ವನಚೇತನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಮಕ್ಕಳಲ್ಲಿ ಚಿತ್ರಕಲೆಯಿಂದ ಈ ಚಿತ್ರಕಲೆಯ ಮೂಲಕ ಅವರ ಆ ಅಡವಿಯೊಳಗಿನ ಪರಿಸರದ ಬಗ್ಗೆ ಒಂದು ಜಾಗೃತಿ ಮೂಡಿಸಬೇಕು. ಅವರ ಪ್ರದೇಶದಲ್ಲಿ ಒಂದು ಮಂಗಟೆ ಹಕ್ಕಿ ಇರ್ತಿದೆ, ಆ ಮಂಗಟೆ ಹಕ್ಕಿ ವಿಶೇಷವಾಗಿ ಕಾಡಿನ ರೈತ, ಕಾಡಿನ ಸಂರಕ್ಷಕ, ಅದನ್ನು ಈಗ ಅವರಲ್ಲಿ ಜನಜಾಗೃತಿ ಮೂಡಿಸಬೇಕು. ಯಾಕಂದರೆ ಎಷ್ಟೋ ಜನರಲ್ಲಿ ಅವರ ಪೇರೆಂಟ್ಸ್ ಬಗ್ಗೆ ಅವರಿಗೆ ಗೊತ್ತಿಲ್ಲ, ಮಾಹಿತಿಯ ಕೊರತೆ, ಏನೋ ಅದರ ಬಗ್ಗೆ ವಿಶೇಷವಾದ ಅರಿವಿಲ್ಲದವರು, ಅಲ್ಲಿ ಸ್ವಲ್ಪ ಅದರಲ್ಲಿ ಸಂಖ್ಯೆ ಕಡಿಮೆ ಆಗ್ತಾ ಉಂಟು. ಅಂದರೆ ಅಳಿವಿನಂಚಿನ ಹಕ್ಕಿ ಅಂತ ಹೇಳ್ತಾರೆ. ನಾವೀಗ ನೋಡಿ ಎಲ್ಲ ಮಕ್ಕಳ ಚಿತ್ರ ಮಾಡಿಸಿದ್ದೇವೆ. ಈ ಚಿತ್ರ ಬಹಳ ಖುಷಿಯಾಗಿದೆ. ಯಾಕೆಂದರೆ ಒಬ್ಬ ಪೇರೆಂಟ್ಸ್ ಅವರ ಮಗುವಿನ ಅಪ್ಪ ಬಂದು ಹೇಳಿದರು, ನನಗೆ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ನನ್ನ ಮಗಳಿಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ, ನಾನು ಮಾಡಲ್ಲ ಅಂತ. ವಿಶೇಷ ಇದೆ. ಯಾಕೆಂದ್ರೆ ಅಲ್ಲಿ ಕೂಲಿ ಕೆಲಸ ಮಾಡೋರು, ಆರ್ಟ್ ಬಗ್ಗೆ ಏನು ಕಡಿಮೆ ಇಲ್ಲದವರು ಇಷ್ಟು ಚಿತ್ರ ಮಾಡಿದ ನೋಡಿ, ಬಣ್ಣದ ಮಿಕ್ಸಿಂಗ್ ಬಹಳ ಚೆನ್ನಾಗಿದೆ. ಇದಕ್ಕೆ ನಾವೀಗ ಇದನ್ನು ಸ್ಪೆಷಲ್ ಆಗಿ ನಮ್ಮ ವನಚೇತನದಲ್ಲಿ ಮಕ್ಕಳ ಅಪ್ಪಂದಿರು ಮಾಡಿದ್ದು ಕೇಳಿ ಇದನ್ನು ವಿಶೇಷವಾಗಿ ನಾಳೆ ಇದಕ್ಕೊಂದು ಸ್ಥಾನಮಾನ ಕೊಟ್ಟಿದ್ದೇವೆ. ಅದರ ಜೊತೆಗೆ ನಾವೀಗ ಇದರ ನಾಳೀಗ ಈ ಕಲಾ ಕಾನಕುಂಜ ಕಾಡೆಗೂಡೆ, ನಮ್ಮ ಕಾಡೆಗೂಡೆ, ಮುದ್ದಿನಗುಡ್ಡೆ, ಹಾಗೆ ಕಾಡಿನ ಗೂಡು ಅಂತ, ಅದಕ್ಕೆ ಸ್ಪೆಷಲ್ ಆಗಿ ಬರೋರೆಲ್ಲರಿಗೂ ಹಾರ್ನಲ್ ಬಗ್ಗೆ ತಿಳಿಯೋದನ್ನು ವಿಚಾರ ಇಟ್ಟಿದ್ದೇವೆ. ಮತ್ತು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಇಟ್ಕೊಂಡಿದ್ದೇವೆ. ಮತ್ತು ಯಾವ ಶಾಲೆ, ಯಾವ ತರಗತಿ, ಎಷ್ಟು ಇರುತ್ತೆ ಇದನ್ನಿಟ್ಟಿದ್ದೇವೆ. ಇಲ್ಲಿ ಸಾಧಾರಣ 72 ಕಲಾಕೃತಿಗಳನ್ನು ನಾವು ಡಿಸ್ಪ್ಲೇ ಇಡ್ತೇವೆ. ಬಹುಶಃ 72 ಕಲಾಕೃತಿಗಳು ಸೇಲ್ ಆಗೋದ್ರಲ್ಲಿದೆ. ಅದರ ಜೊತೆಗೆ ನಾವು ಇದರ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಬೇರೆ ಬೇರೆ ಅಳಿವಿನಂಚಿನ ಹಕ್ಕಿಗಳನ್ನು, ಪ್ರಾಣಿಗಳನ್ನು ಈ ಮೂಲಕ ಚಿತ್ರಗಳ ಮೂಲಕ ಒಂದು ಬದಲಾವಣೆಗೆ ಪ್ರಯತ್ನವನ್ನು ಮಾಡ್ತಿದ್ದೇವೆ.